ಗ್ರೀನ್ ಆ್ಯಂಡ್ ಕ್ಲೀನ್ ಎನರ್ಜಿ ಆಶಯದೊಂದಿಗೆ ಎಂಆರ್ಪಿಎಲ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಸೈಕಲ್ ರ್ಯಾಲಿ ನಡೆಯಿತು. ಮಂಗಳ ಸ್ಟೇಡಿಯಂ ಮುಂಭಾಗದಲ್ಲಿ ಆರಂಭವಾದ ಸೈಕಲ್ ರ್ಯಾಲಿ ಲೇಡಿ ಹಿಲ್ ಜಂಕ್ಷನ್, ಉರ್ವಸ್ಟೂರ್ ಬಸ್ ನಿಲ್ದಾಣ, ಇನ್ಫೋಸಿಸ್ ಜಂಕ್ಷನ್ನಿಂದ ತಿರುಗಿ ಲೇಡಿ ಹಿಲ್ ಸರ್ಕಲ್ಗೆ ಆಗಮಿಸಿ ಮಂಗಳ ಸ್ಟೇಡಿಯಂ ಮುಂಭಾಗದಲ್ಲಿ ಕೆನರಾ ಹೈಸ್ಕೂಲ್ ಗ್ರೌಂಡ್ಗೆ ಆಗಮಿಸಿತು. This is a very well organized rally for all the participants here, because it gives us a very well energy during morning, as we all become very fresh in the morning and there is a rally. We all feel happy. There was a long rally from near Mangala Stadium. It started from the Mangala Stadium and it went near the Infosys. Then we took a turn from there and then we came to our school back here. From there we came to our school ground, Canara High School Urva ground, and there they served food for us. We were all very happy, and after that there was the main motto of this rally is to conserve energy for our future generation. ಎಂಆರ್ಪಿಎಲ್ ಪ್ರಾಜೆಕ್ಟ್ ವಿಭಾಗದ ಇಡಿ ಬಿಎಚ್ವಿ ಪ್ರಸಾದ್, ಟೆಕ್ನಿಕಲ್ ಸರ್ವಿಸ್ನ ಜಿಜಿಎಂ ಶ್ಯಾಮ್ ಕಾಮತ್, ಎಚ್ಆರ್ ವಿಭಾಗದ ಜಿಜಿಎಂ ಕೃಷ್ಣ ಹೆಗ್ಡೆ, ಟೆಕ್ನಿಕಲ್ ಸರ್ವಿಸ್ನ ಸಿಜಿಎಂ ಸುಧೀರ್ ಪೈ ಮೊದಲಾದವರು ಸೈಕಲ್ ರ್ಯಾಲಿಗೆ ಚಾಲನೆಯನ್ನ ನೀಡಿದ್ರು. ಸುಮಾರು 300ಕ್ಕೂ ಅಧಿಕ ಸೈಕಲ್ ಪಟುಗಳು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. As a part of oil and gas conservation month, MRPL is holding energy conservation months since last 10 years. So since 2017 the name has been changed as Saksham. Saksham means it is a part of conservation of energy. It is a part of reducing the oil consumption in the country, and in turn it is a part of reducing the import of oil in the country. So we are emphasizing here in this program that everybody should use cycle, and with the cycle you can conserve energy and you can make the fuel last longer. ನಮ್ಮ ಇಂಧನ ತುಂಬ ಪ್ರೆಷಿಯಸ್, ಆ ಕಾರಣ ನಾವು ಜಾಸ್ತಿ ಸೈಕಲ್ ಉಪಯೋಗ ಮಾಡಿದರೆ ನಮ್ಮ ಪೆಟ್ರೋಲಿಯಂ ಪದಾರ್ಥಗಳನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ ಮತ್ತು ಅದರ ನೆಕ್ಸ್ಟ್ ಜನ್ರೇಷನ್ ತನಕ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇಂತಹ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ MRPL ಕಳೆದ ಒಂದು 5-6 ವರ್ಷದಿಂದ ಇಂಥ ಪ್ರೋಗ್ರಾಮ್ ಮಾಡ್ತಾ ಇದೆ. ಇನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಮ್ಯಾಂಗ್ಳೂರ್ ಒಂದು ತುಂಬ ಅವೇರ್ ಸಿಟಿ, ಅಂದರೆ ಜನರಿಗೆ ಪೀಪಲ್ ಆರ್ ಅವೇರ್ ಇನ್ ಟರ್ಮ್ಸ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಇನ್ ಟರ್ಮ್ಸ್ ಆಫ್ ಫ್ಯೂಯಲ್ ಸೇವಿಂಗ್. ಸೊ ವಿ ಆರ್ ಜಸ್ಟ್ ನಾವು ಜನರನ್ನು ಜಾಗೃತ ಮಾಡಿಸ್ತಾ ಇದ್ದೇವೆ ಅಂತ ಒಂದು ಎಫರ್ಟ್ ತಗೊಂಡಿದ್ದೇವೆ. ಲಾರ್ಜ್ ನಂಬರ್ಸ್ ಜನರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೈಕಲ್ ಮಕ್ಕಳು ಹಾಗೂ ಪ್ರಾಯ ಆದವರು ಎಲ್ಲರೂ ಸೈಕಲ್ ಇಟ್ಕೊಂಡು ಬಂದಿದ್ದೇವೆ. ವಿವಿಧ ಸಂಘ ಸಂಸ್ಥೆಯವರು ರ್ಯಾಲಿಗೆ ಸಹಕರಿಸಿದ್ರು. ಶರಸಾನ್ಯನ್, B4 ನ್ಯೂಸ್, ಮಂಗಳೂರು.